ನಾನು ಸುಮಾರು 35 ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸಮಾಜಕ್ಕಾಗಿ ಭಾಳಷ್ಟು ತೊಡಗಿಸಿಕೊಂಡಿದ್ದೇನೆ. ನನಗೆ ಒಂದು 4 ಬಾರಿ ನಾನು ಕೊನೆಯ ಹಂತದಲ್ಲಿ ಪಕ್ಷದ ಟಿಕೆಟಿನಿಂದ ವಂಚಿತನಾಗಿದ್ದೇನೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸನ್ನಿವೇಶಗಳು ನಿರ್ಮಾಣ ಆಯಿತು. ಅದರಲ್ಲೂ 2008ರಲ್ಲಂತೂ ನನಗೆ ಅವಕಾಶ ನನ್ನ ಕೈಗೆ ಒಲಿಯಿತು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಮಂಡಾಲ ಜಗನ್ನಾಥ್ ಶೆಟ್ಟರಿಗೆ AICCಯಿಂದ ಅವಕಾಶ ದೊರೆತು ನನಗೆ ಅವಕಾಶ ಸಿಗಲಿಲ್ಲ. ಆದರೂ ನಾನು ಪಕ್ಷದಲ್ಲಿ ಮತ್ತೆ ಮುಂದುವರಿದು ಪುನಃ 2013ರಲ್ಲಿ ಇನ್ನೊಮ್ಮೆ ನನಗೆ ಅವಕಾಶ ವಂಚಿತನಾದೆ. ಶಕುಂತಲಾ ಶೆಟ್ಟಿ ಅವರಿಗೆ ಪಕ್ಷ ಹೈಕಮಾಂಡ್ ಅವಕಾಶ ನೀಡಿತ್ತು. 2018ರಲ್ಲಿ ಅವರು ಸಿಟ್ಟಿಂಗ್ MLA ಅಂತ ಹೇಳೋ ದೃಷ್ಟಿಯಲ್ಲಿ ಅವರಿಗೆ ಅವಕಾಶ ಆಯಿತು. ಹಾಗಿರುವಾಗ ಈಗ ಪುತ್ತೂರಿನಲ್ಲಿ BJP ಶಾಸಕರು ಇರುವಂಥ ಅವಧಿ, ಈ ಒಂದು ಅವಧಿಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೇನೆ. ನನಗೆ ಪೂರ್ಣ ವಿಶ್ವಾಸ ಇದೆ ಪಕ್ಷ ನನ್ನ ಸೇವೆಯನ್ನು ಮತ್ತು ನನ್ನ ಅನುಭವವನ್ನು, ನನ್ನ ಹಿರಿತನವನ್ನು ಗುರುತಿಸಿ, ಅದಲ್ಲದೆ ನನ್ನ ಸಮಾಜ ಸೇವೆಯನ್ನು, ಪಕ್ಷ ಸಂಘಟನೆಯನ್ನು ನಾನು ಸುಮಾರು 9 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದ ನೆನಪನ್ನು ನಾನು ಇವತ್ತು ಮತ್ತೊಮ್ಮೆ ಮಾಡಬೇಕಾಗ್ತದೆ. ಅಂದರೆ ಆ ಒಂದು ಸಂದರ್ಭದಲ್ಲಿ 11 ಗ್ರಾಮ ಪಂಚಾಯಿತಿಗಳಲ್ಲಿ 9 ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ಸಿನಲ್ಲಿ ಆಡಳಿತ ಇದ್ದದ್ದು ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿನಲ್ಲಿಯೂ ಸಹ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ನನ್ನ ಪತ್ನಿ ಮಾತ್ರ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಆ ಬಾರಿ 22 ತಾಲೂಕು ಪಂಚಾಯಿತಿನಲ್ಲಿ 9 ತಾಲೂಕು ಪಂಚಾಯಿತಿಗಳು ನಮ್ಮದಾಗಿತ್ತು. ಮತ್ತು ಸಹಕಾರಿ ಸಂಘಗಳು ಬೇರೆ ಬೇರೆ, ಅದಲ್ಲದೆ ಭಾಳ ಪ್ರಮುಖವಾಗಿ ಪುತ್ತೂರು ಪುರಸಭೆ ಆ ಸಂದರ್ಭದಲ್ಲಿ ಸುಮಾರು 27 ಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ನನ್ನ ಪ್ರಥಮ ಅವಧಿಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಆಯಿತು. ಮತ್ತು ನನ್ನ ಬ್ಲಾಕ್ ಕಾಂಗ್ರೆಸ್ಸಿನ 2ನೇ ಅವಧಿಯಲ್ಲಿಯೂ ಸಹ ಅದೇ ಸಾಧನೆ ಮುಂದುವರಿಸಿಕೊಂಡು ಹೋಗಿ ನಾನು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿ ಸಹ ಮಗದೊಮ್ಮೆ 2007ರಿಂದ 2012ರ ತನಕ, ನಂತರದ 16ರಿಂದ 21ರ ತನಕ ನನ್ನ ಪತ್ನಿ 2 ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಎನ್ನುವಂಥದ್ದು ನಮ್ಮ ಸಂಘಟನೆಗೆ ನೀಡುವಂಥ ಒಂದು ಉದಾಹರಣೆ. ಹಾಗಾಗಿ ಈ ಎಲ್ಲ ಪಕ್ಷದಲ್ಲಿ ತೊಡಗಿಸಿಕೊಂಡು, ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು, ಅದರ ನಂತರ ಪುತ್ತೂರು ನಗರಸಭೆ ಆದ ನಂತರ ಪ್ರಥಮ ಚುನಾವಣೆಯಲ್ಲಿ ನಾವು ಆಡಳಿತಕ್ಕೆ ಬಂದೆವು. ಆ ಸಂದರ್ಭದಲ್ಲಿ 27 ಸ್ಥಾನಗಳಲ್ಲಿ 15 ಸ್ಥಾನಗಳು ಕಾಂಗ್ರೆಸ್ಸಿಗೆ ಗೆದ್ದದ್ದು. ಆ ಒಂದು ಸಂದರ್ಭದಲ್ಲೂ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆ ಒಂದು ವಿಜಯ ಪತಾಕೆಯನ್ನು ಪುತ್ತೂರಿನಲ್ಲಿ ಹಾರಿಸಿದ್ದೆ. ಈ ಎಲ್ಲ ಸಂಘಟನೆಯ ಆಧಾರದಲ್ಲಿ ಪುತ್ತೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ 9 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಒಳ್ಳೆಯ ವಾತಾವರಣದೊಂದಿಗೆ 2013ರಲ್ಲಿ ಸುಮಾರು 19 ವರ್ಷಗಳ ಕಾಲ ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಇಲ್ಲದಂಥ ಅವಧಿಯಲ್ಲಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ಅವಕಾಶ ಕೊಟ್ಟಾಗ ಅವರನ್ನು ಗೆಲ್ಲಿಸಿದಂಥ ಒಂದು ಸಾಧನೆಯೂ ನನ್ನದಾಗ್ತದೆ. ಯಾಕಂದರೆ ನನ್ನ ಅವಧಿಯಲ್ಲಿ, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿರುವ ಅವಧಿಯಲ್ಲಿ ಅವರು ಪುತ್ತೂರಿನಲ್ಲಿ ಗೆದ್ದರು. 4300 ಮತಗಳಿಂದ ಗೆಲ್ಲುವಂಥದ್ದು ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈ ಎಲ್ಲ ಆಧಾರಗಳನ್ನು ಇಟ್ಟುಕೊಂಡು ನನಗೆ ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳ ಅವಕಾಶಗಳಿದ್ದರೂ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾನು ವಂಚಿತನಾಗಿರಬಹುದು. ಆ ಕಾರಣದಿಂದ ಅದರ ನಂತರ ನನ್ನನ್ನು ಪಕ್ಷ ಕೆಲವೊಂದು ಹುದ್ದೆಗಳನ್ನು ಕೊಟ್ಟು ನನ್ನನ್ನು ಗುರುತಿಸಿದೆ. ಕಳೆದ ಬಾರಿಯ ಕೇರಳ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ AICCಯಿಂದ ನನ್ನನ್ನು ಕೇರಳದ ಮೂವಟ್ಟುಪುಳ ಎನ್ನುವ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನಾಗಿ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಸುಮಾರು 15 ದಿನಗಳ ನಿರಂತರವಾದ ಪಕ್ಷ ಸಂಘಟನೆ ಮತ್ತು ಚುನಾವಣೆ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಂಡು ಬಂದು ಅಲ್ಲಿಯ ಕಾಂಗ್ರೆಸ್ ಶಾಸಕರು ಅಭ್ಯರ್ಥಿ ಗೆದ್ದರು, ಮ್ಯಾಥ್ಯೂ ಕೊಲ್ನಾಡನ್ ಎನ್ನುವಂಥವರು ಗೆದ್ದರು. ಅಲ್ಲದೆ
ನಮ್ಮ ಕರ್ನಾಟಕದ ಗಡಿ ಪ್ರದೇಶದ ಮಂಜೇಶ್ವರ ಮತ್ತು ಕಾಸರಗೋಡು ವಿಧಾನಸಭೆಗಳಲ್ಲೂ ಕಾಂಗ್ರೆಸ್ಸಿನ ಪರವಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು ನನ್ನ ಪಕ್ಷದ ಸಂಘಟನೆಗೆ. ಅಲ್ಲದೆ ರಾಜ್ಯದ ಬೇರೆ ಬೇರೆ ಉಪಚುನಾವಣೆಗಳ ಸಂದರ್ಭದಲ್ಲೂ ಸಹ ನನ್ನನ್ನು ಉಸ್ತುವಾರಿಯನ್ನಾಗಿ ಕಳುಹಿಸಿದಂಥ ಒಂದು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವಂಥದ್ದು ನನ್ನ ಪಕ್ಷ ಸಂಘಟನೆಗೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅದರ ನಂತರ ನನ್ನನ್ನು ಪಕ್ಷ KPCC ಕೋಆರ್ಡಿನೇಟರ್ ಆಗಿ ನೇಮಿಸಿ ಕೊಡಗು ಜಿಲ್ಲೆಯ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದೆ. ಆ ನಂತರ ಅಲ್ಲಿಯ ಪಕ್ಷ ಸಂಘಟನೆಗಳಿರ್ಬೋದು, ಇಲ್ಲಿ ನಿರಂತರವಾಗಿ ಪಕ್ಷಕ್ಕಾಗಿ ನಾನು ತೊಡಗಿಸಿಕೊಂಡಿರುವ ನನ್ನ ಒಂದು ರೀತಿಯ ಸಂಘಟನೆಯನ್ನು ನೋಡಿಕೊಂಡು, ನನ್ನ ನಾಯಕತ್ವವನ್ನು ನೋಡಿಕೊಂಡು ಪಕ್ಷ ಈ ಬಾರಿ ನನಗೆ ಅವಕಾಶ ಕೊಡುತ್ತದೆ ಅಂತ ಹೇಳುವ ವಿಶ್ವಾಸ ಇದೆ. ನಾನು 14 ಜನರಲ್ಲಿ ನಿಜವಾಗಿ ಭಿನ್ನಮತೀಯ ಅಲ್ಲ, ಭಿನ್ನತೆ ನನ್ನಲ್ಲಿದೆ ಎನ್ನುವಂಥದ್ದು ವಿಶೇಷ. ಯಾಕೆಂತೇಳಿದರೆ ಉಳಿದ ಎಲ್ಲ ಈಗ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರಿಗೆ ಒಂದು ಬಾರಿ ಕಾಂಗ್ರೆಸ್ಸಿನಲ್ಲಿ ಅವಕಾಶ ಆಗಿದೆ, BJPಯಲ್ಲಿ ಅವಕಾಶ ಆಗಿದೆ. ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತು ಅವರಿಗೆ ಒಂದು ಹಿರಿತನದಿಂದಾಗಿ ಅವರಿಗೆ ಅವಕಾಶಗಳು ಈ ಬಾರಿ ಸಿಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಒಂದು ನಂಬಿಕೆ. ಆ ದೃಷ್ಟಿಯಲ್ಲಿ ಅವರನ್ನು ಹೊರತು ಉಳಿದ ಅಭ್ಯರ್ಥಿಗಳನ್ನು ಮತ್ತು ನನ್ನನ್ನು ತುಲನೆ ಮಾಡಿದರೆ ಅವರೆಲ್ಲದರಲ್ಲೂ ಸಹ ಪಕ್ಷ ಸಂಘಟನೆಯ ದೃಷ್ಟಿಯಲ್ಲಿ ಮತ್ತು ಪಕ್ಷಕ್ಕಾಗಿ ತೊಡಗಿಸಿಕೊಂಡ ನಿಟ್ಟಿನಲ್ಲಿ ಮತ್ತು ನಮ್ಮ ಕುಟುಂಬವೇ ಒಂದು ಕಾಂಗ್ರೆಸ್, ನಾವು ಇಷ್ಟು ವರ್ಷದ ಈ ಒಂದು ಕಾಂಗ್ರೆಸ್ಸಿಗಾಗಿ ತೊಡಗಿಸಿಕೊಂಡ ನೀತಿಗಳನ್ನು ನೋಡಿ ಮತ್ತು ನಮ್ಮ ಹಿರಿಯ ನಾಯಕರುಗಳನ್ನು, ಅದು ಹೈಕಮಾಂಡಿಂದ ಹಿಡಿದು KPCCಯಿಂದ ಹಿಡಿದು ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳನ್ನು ಈ ಬಾರಿ ನಾನು ಸಂಪರ್ಕ ಮಾಡಿರುವ ಕಾರಣ ನನಗೆ ಹೆಚ್ಚು ಅವಕಾಶಗಳಿದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಬೇರೆ ಬೇರೆ ಪ್ರಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು, ಆದರೆ ನನಗೆ ಖಂಡಿತ ರಾಷ್ಟ್ರ ಮಟ್ಟದ ನಾಯಕರುಗಳು, ನಮ್ಮ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇರುವಂಥವರು, KPCCಯಿಂದ ಇದ್ದಂಥವರು, ಮೊದಲಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿರುವಂಥ ಅವಧಿಯಲ್ಲಿಯೂ ಸಹ ನಮ್ಮ ಮನೆಗೆ ಬರುವಂಥ ಒಂದು ಅವಧಿ ಮತ್ತು ಬೇರೆ ಬೇರೆ ಸಂದರ್ಭ ಭೇಟಿಯಾದಾಗ ಕೊಡಗು ಉಸ್ತುವಾರಿ ಇರುವ ಸಂದರ್ಭದಲ್ಲಿ ಈ ಬಾರಿ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳುವ ವಿಚಾರಗಳಿತ್ತು. ಅಲ್ಲದೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು, ಅವರ ಜೊತೆಗೆ ನಾನು ಭಾಳಷ್ಟು ತೊಡಗಿಸಿಕೊಂಡವನು. ಹಾಗಾಗಿ ಅವರಲ್ಲಿಯೂ ಸಹ ನಾವು ಸಂಪರ್ಕ ಮಾಡಿದಾಗ ಈ ಬಾರಿ ನಿಮಗೆ ಅವಕಾಶ ಸಿಗ್ತದೆ, ನಾವೆಲ್ಲ ಇದ್ದೇವೆ ಅಂತ ಹೇಳುವ ಮಾತನ್ನು ಸಹ ಅವರು ಹೇಳಿ ನಮಗೆ ಒಂದು ರೀತಿಯ ಪ್ರೋತ್ಸಾಹದ ಮಾತನ್ನು ಹೇಳಿದ್ದಾರೆ ಮತ್ತು ನಮಗೆ ಅವರ ಮೇಲೆ ವಿಶ್ವಾಸ ಇದೆ. ಅವರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2 ಬಾರಿ ನಾನು ಅವರ ಜೊತೆಗೆ ತೊಡಗಿಸಿಕೊಂಡವನು, ಕೊಡಗು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದವನು ಆ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ಸಹ ನಮ್ಮ ನಾಯಕರು, ಅವರಲ್ಲಿ ಸಹ ನಮ್ಮ ಸಮಸ್ಯೆ, ನಮ್ಮ ವಿಚಾರಗಳನ್ನು ಹೇಳಿದ್ದೆವು. ನಮ್ಮ ಮನೆಗೆ ಬಂದಿರುವ ಸಂದರ್ಭದಲ್ಲಿಯೂ ಸಹ ಅವರಲ್ಲಿ ಮಾತಾಡಿದ್ದೆವು. ಅದರ ನಂತರನೂ ಮಾತಾಡಿದಾಗ ಈ ಬಾರಿ ನಿಮಗೆ ಅವಕಾಶ ಇದೆ ಅಂತ ಹೇಳುವ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲ ಮೂಲಗಳ ಪ್ರಕಾರ ನನಗೆ ತುಂಬ ವಿಶ್ವಾಸ ಇದೆ, ಈ ಬಾರಿ ನನಗೆ ಪುತ್ತೂರಿನಲ್ಲಿ ಅವಕಾಶಗಳು ಸಿಗ್ತದೆ, ಸಿಕ್ಕಿದರೆ ಖಂಡಿತವಾಗಿ ಗೆಲ್ತೇನೆ ಅಂತೇಳಿ. ಮತ್ತು ನಾನು ಭಾಳ ಮುಖ್ಯವಾಗಿ ಒಂದು ಜಾತ್ಯತೀತವಾಗಿ ಕೆಲಸ ಮಾಡಿಕೊಂಡು ಹೋಗುವವನು, ಎಲ್ಲ ಜಾತಿ ಮತ ಧರ್ಮವನ್ನು ಒಟ್ಟಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವವನು. ಅಲ್ಪಸಂಖ್ಯಾತರಿರ್ಬೋದು, ಬಹುಸಂಖ್ಯಾತರಿರ್ಬೋದು, ಹಿಂದೂಗಳಿರ್ಬೋದು, ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂಥವ್ರು. ಅಲ್ಪಸಂಖ್ಯಾತರ ಜೊತೆಗೆ ಹೆಚ್ಚು ನಿಕಟವಾದ, ಯಾಕಂದರೆ ಅವರ ಸಮಸ್ಯೆಗಳಿಗೆ ಅವರೊಂದಿಗೆ ಯಾವಾಗಲೂ ಬೆರೆಯುವ ರೀತಿಯಲ್ಲೇ ಹಿಂದೂ ವಿಚಾರಗಳಿಗೆ ಸಂಬಂಧಪಟ್ಟರೆ ಭಾಳಷ್ಟು ದೈವಸ್ಥಾನಗಳು, ಗುಡಿಗೋಪುರಗಳು, ಮಂದಿರಗಳು, ಭಜನಾ ಮಂದಿರಗಳು, ಇದರಲ್ಲೂ ಸಹ ನಾನು ಸಕ್ರಿಯವಾಗಿ ಇದ್ದುಕೊಂಡು ಆ ಕೆಲಸ ಕಾರ್ಯಗಳಲ್ಲೂ ಸಹ ತೊಡಗಿಸಿಕೊಂಡವನು. ಹಾಗಿರುವಾಗ ಈ ಎಲ್ಲ ನನ್ನ ಅನುಭವಗಳು ನನಗೆ ಈ ಬಾರಿ ಅವಕಾಶ ಕೊಟ್ಟರೆ ಖಂಡಿತವಾಗಿ ಗೆಲ್ಲುವ ವಿಶ್ವಾಸ ಇದೆ. ಹಾಗಾಗಿ ಪಕ್ಷದ ಹೈಕಮಾಂಡ್ ಯಾರೇ ಬಂದಿದ್ದರೂ, ಯಾರೇ ಇದ್ದರೂ ಸಹ ನನಗೆ ಈ ಬಾರಿ ಅವಕಾಶ ಕೊಡ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ. ಬಹಳ ಮುಖ್ಯವಾಗಿ ಪುತ್ತೂರಿನಲ್ಲಿ ನಾವು ಸಾಮರಸ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕಾಗಿದೆ. ಕೆಲವೊಂದು ವಿಚಾರಗಳು ಪ್ರಸಕ್ತ ಇರುವಂಥ BJP ಸರ್ಕಾರದಿಂದಾಗಿ ಜನರಲ್ಲಿ ತುಂಬ ಗೊಂದಲಗಳಿದೆ, ಧರ್ಮದ ವಿಚಾರದಲ್ಲಿರುವ ಗೊಂದಲಗಳಿದೆ. ಅದನ್ನು ನಾನು ಭಾಳ ಮುಖ್ಯವಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವ ನನ್ನ ಚಿಂತನೆ ಇದೆ. ಯಾಕೆಂದರೆ ಧರ್ಮಗಳ ಸಂಘರ್ಷ ಯಾವುದೇ ಕಾರಣಕ್ಕೂ ಆಗಬಾರ್ದು. ನಾವೆಲ್ಲ ಸಹೋದರತೆಯಿಂದ ಬಾಳಿ ಬದುಕಿಕೊಂಡು ಹೋಗುವಂಥದ್ದು. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಗೊಂದಲಗಳಿದೆ, ಅಲ್ಪಸಂಖ್ಯಾತರಿಗೂ ಹಾಗೂ ಹಿಂದೂಗಳಿಗೂ ಎಲ್ರಿಗೂ ಸಮಸ್ಯೆ ಸಂಘರ್ಷಗಳು ಬಂದಾಗ ಎಲ್ಲರೂ ಅದರಿಂದ ಒಂದು ರೀತಿಯ ಗೊಂದಲಕ್ಕೆ ಒಳಪಡ್ತಾರೆ. ಅಂಥ ವಿಚಾರಕ್ಕೆ ಭಾಳ ಮುಖ್ಯವಾಗಿ ಅದನ್ನೆಲ್ಲವನ್ನು ಸರಿಪಡಿಸಿಕೊಂಡು ಹೋಗುವಂಥದ್ದು ನನ್ನ ಮುಖ್ಯ ಉದ್ದೇಶ, ಸಾಮರಸ್ಯವನ್ನು ಕಾಪಾಡುವಂಥದ್ದು. ಎರಡನೇದಾಗಿ
ಬಹಳ ಜನರ ಬೇಡಿಕೆ ಇರುವಂಥದ್ದು ಈಗ ಒಂದು ಗ್ರಾಮಾಂತರ ಜಿಲ್ಲೆ ಆಗಬೇಕು. ಅದು ಈ ಭಾಗದಲ್ಲಿ ಪುತ್ತೂರೇ ಕೇಂದ್ರ ಸ್ಥಾನವಾಗಿ ಆಗಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ಇದೆ. ನಾನು ಅವಕಾಶ ಸಿಕ್ಕಿ ಶಾಸಕನಾದರೆ ಮತ್ತು ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬಂದಾಗ ಖಂಡಿತವಾಗಿ ಅದಕ್ಕಾಗಿ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಿ ನಮಗೆ ಜಿಲ್ಲೆಯನ್ನು ತರಿಸುವಂಥ ಒಂದು ಪ್ರಯತ್ನಕ್ಕೆ ನಾನು ಹೆಚ್ಚು ಒತ್ತು ಕೊಡುವಂಥದ್ದು. ಯಾಕಂದರೆ ಜಿಲ್ಲಾ ಕೇಂದ್ರವಾದರೆ, ಜಿಲ್ಲೆ ಆದರೆ ಹೆಚ್ಚು ಅದು ಪ್ರಗತಿಗೆ ಮತ್ತು ನಮ್ಮ ಊರೇ ಒಂದು ರೀತಿಯ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಮೆಡಿಕಲ್ ಕಾಲೇಜಿನ ವಿಚಾರ ಸಹ ನಾವು ಪ್ರಸ್ತುತ ಇದೆ. ಈಗಾಗಲೇ ಜಮೀನು ಅದಕ್ಕಾಗಿ ಕಾದಿರಿಸಿದೆ. ಹಾಗಿರುವಾಗ ಆ ಜಾಗದ ಜಮೀನಿನ ಸಮಸ್ಯೆ ಇಲ್ಲ, ಈಗ ಅನುಮತಿಯ ಸಮಸ್ಯೆ ಇರುವಂಥದ್ದು. ಅದು ದೊಡ್ಡ ವಿಚಾರ. ಒಂದು ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಬಂದರೆ ಪುತ್ತೂರಿನ ಚಿತ್ರಣವೇ ಬೇರೆ ಆಗ್ತದೆ. ಹಾಗಾಗಿ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತರಿಸುವಂಥದ್ದು ನನ್ನ ಒಂದು ಬಹಳ ಮುಖ್ಯವಾದ ಕನಸು. ಅದನ್ನು ನನಸು ಮಾಡಬೇಕು ಅಂತ ಹೇಳುವ ಇಚ್ಛೆ ಇದೆ. ನನಗೆ ದೇವರ ಅವಕಾಶ ಕೊಟ್ಟರೆ ಖಂಡಿತವಾಗಿ ಜಿಲ್ಲಾ ಕೇಂದ್ರ, ಜಿಲ್ಲೆಯನ್ನಾಗಿ ಮತ್ತು ಮೆಡಿಕಲ್ ಕಾಲೇಜ್ ಈ ಎರಡು ವಿಚಾರಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಲ್ಲದೆ, ಈ ಎಲ್ಲ ಎರಡು ವಿಚಾರಗಳು ಖಂಡಿತವಾಗಿ ಜಾರಿಯಾದರೆ ಉಳಿದಂತೆ ರಸ್ತೆ, ಕುಡಿಯುವ ನೀರು, ಪುತ್ತೂರಿನ ಬೇರೆ ಬೇರೆ ರಸ್ತೆಯ ಸಮಸ್ಯೆಗಳಿದೆ. ಒಂದು ರಿಂಗ್ ರೋಡ್ನಂಥ ವಿಚಾರಕ್ಕೆ ಯಾವಾಗಲೂ ಸಮಸ್ಯೆ ಆಗದ ಬೈಪಾಸ್ ಇದ್ರೂ ಸಹ ರಿಂಗ್ ರೋಡ್ ಇಲ್ಲ. ಹಾಗಾಗಿ ರಿಂಗ್ ರೋಡ್ಗಳ ಅಭಿವೃದ್ಧಿ ಮತ್ತು ಲಿಂಕ್ ರೋಡ್ಸ್ ಹೆಚ್ಚಾಗಬೇಕು. ಆಗ ಇಲ್ಲಿಯ ವಾಹನ ದಟ್ಟಣೆ ಕಡಿಮೆ ಆಗುವಂಥದ್ದು. ಮತ್ತು ಬೇರೆ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟು, ನಗರಸಭೆಗೆ ಸಂಬಂಧಪಟ್ಟು ಕೆಲವೊಂದು ಸಮಸ್ಯೆಗಳೆಲ್ಲ ಇದೆ. ಅದೆಲ್ಲವನ್ನು ಅದಕ್ಕೆ ಹೆಚ್ಚು ನನ್ನ ಅನುಭವದ ಆಧಾರದಲ್ಲಿ ಅದನ್ನು ಸರಿಪಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನನಗೆ ಅವಕಾಶ ಸಿಕ್ಕಿದರೆ ನಾನು ಖಂಡಿತ ಇದನ್ನೆಲ್ಲ ನಾನು ಮಾಡಬೇಕು ಅಂತ ಹೇಳುವ ಇಚ್ಛೆ ಇದೆ. ನಾನು ಈ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಬಾರಿ ಅಂತೂ ನಾನು ಡೂ ಆರ್ ಡೈ ಅಂತ ಹೇಳುವಂಥ ಒಂದು ತೀರ್ಮಾನದಲ್ಲಿದ್ದೇನೆ. ಯಾಕೆಂದರೆ ನನಗೆ ಈ ಬಾರಿ ಅವಕಾಶ ಸಿಗಲೇಬೇಕು. ಅಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೇನೆ. ನಾನು ಬಹಳಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಈ ಪಕ್ಷಕ್ಕಾಗಿ ವಿನಿಯೋಗಿಸಿದ್ದೇನೆ. ಯಾವುದೇ ಒಂದು ಪಕ್ಷದ ಕಾರ್ಯಕರ್ತರಿಗೆ ಯಾವುದೂ ಕಿಂಚಿತ್ತೂ ನೋವಾಗದ ರೀತಿಯಲ್ಲಿ ನಡ್ಕೊಂಡಿದ್ದೇನೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಪಕ್ಷ ಅಂಥೇಳಿ ನಾನು ಇಷ್ಟು ವರ್ಷಗಳ ಹೋರಾಟವನ್ನು ಮಾಡಿದ್ದೇನೆ. ಹಾಗಿರುವಾಗ ನಾನು ಇದನ್ನೆಲ್ಲವನ್ನು ನಮ್ಮ ನಾಯಕರುಗಳ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ನನಗೆ ಈ ಬಾರಿ ಒಂದು ಅವಕಾಶ ಕೊಡಿ ಅಂತ ಹೇಳುವ ಒತ್ತಾಯವನ್ನು ಮಾಡಿದ್ದೇನೆ. ಒಂದು ವೇಳೆ ಇದನ್ನೆಲ್ಲವನ್ನು ಮೀರಿ ಕೊಡ್ತಾರೆ ಅಂತಾದಾಗ ನಮ್ಮಲ್ಲಿ ಒಂದು ಶಿಸ್ತಿದೆ. ಪಕ್ಷವನ್ನು ಮೀರಿ ಹೋಗಬಾರ್ದು, ಹೈಕಮಾಂಡ್ ಮತ್ತು ಪಕ್ಷದ ಆದೇಶವನ್ನು ಮೀರಬಾರ್ದು. ಕನಿಷ್ಠ ಹೇಗಿದೆ ಅಂತ ಹೇಳಿದರೆ, ಯಾವುದೇ ಒಬ್ಬ ಅಭ್ಯರ್ಥಿ ನಮ್ಮ ಪಕ್ಷದ ಸೂಚನೆ ಬರದೆ ನಾಮಪತ್ರ ಸಲ್ಲಿಸಬಾರದು ಅಂತ ಹೇಳುವ ನಿಯಮ ಇದೆ. ಅಂದರೆ ಅದಕ್ಕೆ ಅವನು ಪಕ್ಷದ ಆದೇಶ ಬರದೆ ಯಾರಾದರೂ ನಾಮಪತ್ರ ಸಲ್ಲಿಸಿದರೆ ಅದು ಅಸಿಂಧು ಆಗ್ತದೆ, ಅದು ಪಕ್ಷೇತರ ಆಗ್ತದೆ ಅಂತೇಳಿ. ಅದು ಪಕ್ಷದ ನಿಯಮಕ್ಕೆ ವಿರುದ್ಧ ಆಗ್ತದೆ. ನಾನು ಪಕ್ಷ ವಿರುದ್ಧವಾಗಿ ಹೋಗ್ತೇನೆ ಅಂತ ಹೇಳುವ ವಿಚಾರವನ್ನು ಈಗ ಯಾವುದು ಗಮನಕ್ಕೆ ಹರಿಸುವುದಿಲ್ಲ. ಪಕ್ಷ ನನ್ನನ್ನು ಆ ರೀತಿ ನಡೆಸಿಕೊಳ್ಳುವುದಿಲ್ಲ ಅಂತ ಹೇಳುವ ವಿಶ್ವಾಸ ನನಗಿದೆ. ಹಾಗಾಗಿ ಪಕ್ಷದಿಂದ ನನಗೆ ತೊಂದರೆ ಆಗೋದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಕಾದು ನೋಡ್ತಾ ಇದ್ದೇನೆ. ಅಂದರೆ ನನಗೆ ಈ ಬಾರಿ ಅವಕಾಶ ಕೊಡಬೇಕು ಅಂತೇಳಿ. ಹೈಕಮಾಂಡನ್ನು ಮೀರಿ ಹೋಗುವ ಪ್ರಶ್ನೆ ನಂದು ಇಲ್ಲ. ಆದರೂ ಸಹ ಪಕ್ಷ ಅಂಥ ಅವಕಾಶವನ್ನು ನನಗೆ ನೀಡಬಾರ್ದು ಅಂತ ಹೇಳುವ ಪ್ರಾರ್ಥನೆಯನ್ನು ಸಹ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಅದನ್ನೆಲ್ಲವನ್ನು ಕಾದು ನೋಡುವ ವಿಚಾರಕ್ಕೆ ಒಳಪಟ್ಟಿದ್ದೆ. ನನಗೆ ಅದೇ ನೋವು ನನ್ನ ಹತ್ರ ನಿರಂತರವಾಗಿ ಕಾಡ್ತಾ ಇರುವಂಥದ್ದು. ಪುತ್ತೂರು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಪುತ್ತೂರು ಭಾಗದಲ್ಲಿ ಭಾಳಷ್ಟು ವರ್ಷದಿಂದ ನಮ್ಮ ಕಾರ್ಯಕರ್ತರೇ ಹೇಳುವ ಹಾಗೆ ನಾನು ಅವಕಾಶದಿಂದ ವಂಚಿತನಾಗಿದ್ದೇನೆ. ಅಂದರೆ ಪ್ರತಿ ಸಂದರ್ಭ ಬಂದಾಗಲೂ ನನಗೆ KPCCಯಲ್ಲಿಯೂ ಸಹ ಅಷ್ಟೇ, ಪಕ್ಷದಲ್ಲಿ ಉನ್ನತ ಹುದ್ದೆಗಳು 3-4 ಬಾರಿ ತಪ್ಪಿ ಹೋಗಿದೆ. ಎಲ್ಲ ನಾಯಕರಿಗೆ ಒಂದು ಅಚ್ಚರಿ ಆಗುವಂಥ ಪಟ್ಟಿ ಅನೌನ್ಸ್ ಆಗುವಂಥದ್ದು. ಅಂದರೆ ಆಗ ನಾನು 3 ಬಾರಿ KPCCಯ ಪ್ರಧಾನ ಕಾರ್ಯದರ್ಶಿ ಆಗ್ತೇನೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮ್ಮ ನಾಯಕರುಗಳಿಂದ ಬಂದಿತ್ತು. ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಅನೌನ್ಸ್ ಆಗಿತ್ತು, ಹೇಮರಾಜ್ ಶೆಟ್ಟಿ ಈ ಬಾರಿ KPCCಯ ಪ್ರಧಾನ ಕಾರ್ಯದರ್ಶಿ ಅಂತೇಳಿ. ಆದರೆ ಪಟ್ಟಿ ಅನೌನ್ಸ್ ಆಗುವಾಗ ನನ್ನ ಹೆಸರಲ್ಲಿ ಇರಲಿಲ್ಲ. ಅದು ಯಾಕೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ, ಯಾಕಾಗಿ ಈ ರೀತಿಯ ಪಕ್ಷದಿಂದ ನನಗೆ ತೊಂದರೆ ಆಯಿತು ಅಂತೇಳಿ. ಆದರೆ ಕಳೆದ ಬಾರಿಯ 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಆಗಿನ ಉಸ್ತುವಾರಿಯಾಗಿದ್ದಂಥ KC ವೇಣುಗೋಪಾಲ್ ಮತ್ತು ವಿಷ್ಣುನಾಥನ್ ಎನ್ನುವ AICCಯ ವೀಕ್ಷಕರುಗಳು ನನ್ನನ್ನು ಆ ಒಂದು ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ
ನಾನೊಬ್ಬ ಪ್ರಬಲವಾದ ನಾಯಕ, ಇಲ್ಲಿ ಪಕ್ಷ ಸಂಘಟನೆ ಮಾಡಿದವನು ಅಂತ ಹೇಳುವ ದೃಷ್ಟಿಯಲ್ಲಿ ನನ್ನನ್ನು ನೇರವಾಗಿ ರಾಹುಲ್ ಗಾಂಧಿ ಅವರಲ್ಲಿ ಭೇಟಿ ಮಾಡುವಂಥ ಕೆಲಸವನ್ನು ದೆಹಲಿಯಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿ ಜಿ ಪರಮೇಶ್ವರ್ ಅವರಿದ್ದರು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಆ ಉಪಸ್ಥಿತಿಯ ಸಂದರ್ಭದಲ್ಲಿ ವೇಣುಗೋಪಾಲ್ರವರು ನನ್ನನ್ನು ರಾಹುಲ್ ಗಾಂಧಿ ಅವರನ್ನು ನೇರವಾಗಿ ಭೇಟಿ ಮಾಡಿಸಿ, ಈ ಒಂದು ಸಂದರ್ಭದಲ್ಲಿ ಸಿಟ್ಟಿಂಗ್ MLA ಇರುವ ಶಕುಂತಲಾ ಶೆಟ್ಟಿ ಅವರಿಗೆ ಅವಕಾಶ ಕೊಡಬೇಕಾಗ್ತದೆ, ಮುಂದಿನ ಬಾರಿ ನಿನಗೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳುವ ಮಾತನ್ನು ಅಲ್ಲಿ ಹೇಳಿದರು. ಅದೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಸಹ ಉಲ್ಲೇಖ ಮಾಡಿದರು, ದೊಡ್ಡ ಹುದ್ದೆಯನ್ನು ಸಹ ಕೊಡಬೇಕು ಅಂತ ಹೇಳುವ ತೀರ್ಮಾನವನ್ನು ಮಾಡಿದರು. ಆದರೂ ಸಹ ಅದು ಜಾರಿಯಾಗಲಿಲ್ಲ ಅಂತ ಹೇಳುವಂಥ ನೋವು ನನಗಿದೆ. ಯಾಕೆ ಜಾರಿ ಆಗಲಿಲ್ಲ? ಇಂಥ ನಾಯಕರುಗಳು, ಈಗ ವೇಣುಗೋಪಾಲ್ರಂಥವರೇ ನನ್ನನ್ನು ಕರೆದು ಅವರ ಮನೆಗೆ ನಾನು ಮತ್ತು ನನ್ನ ಪತ್ನಿ ಅನಿತಾ ಹೋಗಿದ್ದೆವು. ಆಗ ಭಾಳ ಗೌರವ ಕೊಟ್ಟು ನಮ್ಮನ್ನು ಪೂರ್ತಿ ಮಾತಾಡಿಸಿ, ಅಲ್ಲಿಂದ ಪುನಃ ರಾಹುಲ್ ಗಾಂಧಿ ಅವರ ಒಂದು ಭೇಟಿಗೆ ಸಮಯ ನಿಗದಿಪಡಿಸಿ, ಆ ಸಂದರ್ಭಕ್ಕೆ ನಾನು ಪುನಃ ನಾಳೆ ಆಗ್ತದೋ ಇಲ್ಲವೋ ಅಂತ ಹೇಳುವ ದೃಷ್ಟಿಯಲ್ಲಿ ಬಾಂಬೆಗೆ ರಿಟರ್ನ್ ಬಂದಿದ್ದೆ. ಅದು ಆಗೋದಿಲ್ಲ ಅಂತೇಳಿ ಪುನಃ ಬಾಂಬೆಯಿಂದ ಕರೆಸಿ ನನ್ನನ್ನು ಭೇಟಿ ಮಾಡುವಂಥ ಕೆಲಸಗಳಾದ ಕಾರಣ ನನಗೆ ಅದೊಂದು ವಿಶ್ವಾಸ ಇದೆ. ನಾನು ಈ ಬಾರಿ KC ವೇಣುಗೋಪಾಲ್ ಅವರ ಹತ್ರ ಸಹ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದೇವೆ ಮತ್ತು ಅವರಿಗೂ ಸಹ ನನ್ನ ಪರವಾದ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ನನಗೆ ಈ ಬಾರಿ ಅವಕಾಶ ಸಿಗ್ಬೋದು. ಸಿಗಲಿಲ್ಲ ಅಂತ ಹೇಳುವುದಕ್ಕೆ ನಾನು ಯಾಕೆ ಅಂತೇಳಿ ನನಗೂ ಅರ್ಥ ಆಗಲಿಲ್ಲ, ಯಾವುದೇ ಕಾರಣಗಳಿಲ್ಲ. ಅದು ಏನಿದ್ರೂ ಸಹ ಎಲ್ಲವೂ ಯೋಗ ಕೂಡಿ ಬರಬೇಕು ಅಂತೇಳಿ ನಾನು ಕಾಯ್ತಾ ಇದ್ದೇನೆ. ಇಲ್ಲ, ನಾವು ಎಲ್ಲರನ್ನೂ ಭೇಟಿ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲರನ್ನೂ ನಾವು ಭೇಟಿ ಮಾಡ್ತಾ ಇದ್ದೇವೆ. ಇದು ಚುನಾವಣೆಯ ವಿಚಾರಕ್ಕೆ ಒಳಪಟ್ಟು ಅದು ಅಲ್ಲಿಗೆ ಒಮ್ಮೆ ಬಿಟ್ಟರೆ ಅದು ಆಗೋದಿಲ್ಲ. ಹಾಗಾಗಿ ನಾವು ಎಲ್ಲ AICCಯ ಮುಖಂಡರುಗಳು, ರಾಜ್ಯ ನಾಯಕರುಗಳನ್ನು ಆಗಾಗ ಸಂದರ್ಭಾನುಸಾರ ಭೇಟಿ ಆಗ್ತಾ ಇದ್ದೇವೆ. ಹಾಗೆ ಎಲ್ರಿಗೂ ಆಗಾಗ ನೆನಪು ಮಾಡ್ತಾ ಇದ್ದೇವೆ, ನಮ್ಮ ಮನವಿಯನ್ನು ಕೊಡ್ತಾ ಇದ್ದೇವೆ, ನಮ್ಮೆಲ್ಲ ವಿಚಾರಗಳನ್ನು ಅವರಿಗೆ ತಿಳಿಸ್ತಾ ಇದ್ದೇವೆ. ಮುಖ್ಯವಾಗಿ ಪುತ್ತೂರಿನಲ್ಲಿ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯೆ, ಕಳೆದ 17 ವರ್ಷದಿಂದ ಏಕೈಕ ಜಿಲ್ಲಾ ಪಂಚಾಯತ್ ಸದಸ್ಯೆ ನನ್ನ ಪತ್ನಿ. ಅಂದರೆ ದೊಡ್ಡ ಒಂದು ಹುದ್ದೆ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್ MLA ಬಿಟ್ಟರೆ ಆ ಹುದ್ದೆಯನ್ನು ನಿಭಾಯಿಸಿದಂಥದ್ದು ನನ್ನ ಮನೆಯೊಳಗಾಗಿರುವಾಗ ಅದು ನನಗೊಂದು ಶಕ್ತಿ ಇದೆ. ಎಲ್ಲ ದೃಷ್ಟಿಯಲ್ಲಿ ಈ ಬಾರಿ ನನಗೆ ಅವಕಾಶ ಸಿಗ್ಬೋದು ಅಂತ ಹೇಳುವ ವಿಶ್ವಾಸ ಇದೆ. ಈಗ ನಮಗೂ ಎಲ್ರಿಗೂ ಒಂದು ಒಳ್ಳೆಯ ತೀರ್ಮಾನ ಇದೆ, ನಮ್ಮೆಲ್ಲ ನಾಯಕರಿಗೆ, ನಮ್ಮ ಪಕ್ಷದವರಿಗೆ. ವಿಶೇಷವಾಗಿ ಪಕ್ಷದ ಒಗ್ಗಟ್ಟು, ಅಂದರೆ ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಎಲ್ಲರೂ ಒಟ್ಟಾದರೆ ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳುವ ವಿಶ್ವಾಸ ಇದೆ, ನಂಬಿಕೆ ಇದೆ. ಅದು ಸತ್ಯ, 100ಕ್ಕೆ 100 ಸತ್ಯ. ಈ ಹಿಂದಿನ ಚರಿತ್ರೆಗಳಲ್ಲೂ ಸಹ ಸ್ವಲ್ಪ ಕಾಂಗ್ರೆಸ್ ಪಕ್ಷದ ಒಳಗಿನ ಭಿನ್ನಮತಗಳೇ ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿರಬಹುದು ಅಂತ ಹೇಳುವ ವಿಚಾರಗಳು ಇದೆ. ಆದರೆ ಈ ಬಾರಿ ಅಂದರೆ ನಮಗೆ ಒಟ್ಟು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಬರಬೇಕು, ಪುತ್ತೂರಿನಲ್ಲಿ ಸಹ ಗೆಲ್ಲಬೇಕು ಅಂತ ಹೇಳುವ ಮನಸ್ಥಿತಿಯಲ್ಲಿ ಎಲ್ಲರೂ ಇರುವಾಗ ಅದರ ವಿರುದ್ಧ ಯಾರು ಹೋಗುವಾಗಿಲ್ಲ. ಹಾಗಾಗಿ ನಮ್ಮ ಎಲ್ಲ ಅಭ್ಯರ್ಥಿಗಳು, ನಾವೀಗ 14 ಜನ ಈಗ ಇರುವಂಥದ್ದು, 13 ಇದ್ದದ್ದು, ಈಗ ಇನ್ನೊಂದು ಜನ ಅವರು ಸೇರ್ಪಡೆಗೊಂಡು ಈ ಎಲ್ಲರೂ ನಾವೀಗ ಎಲ್ಲ ಮೀಟಿಂಗ್ಗಳಿಗೆ ಹೋಗುವಾಗ ಒಟ್ಟಿಗೆ ಹೋಗುವಂಥದ್ದು. ಇವತ್ತು BLA ಮತ್ತು ಬೂತ್ ಅಧ್ಯಕ್ಷರುಗಳ ಸಭೆಗೆ ಸಹ ಒಟ್ಟಿಗೆ ಆಗಿ ಆ ಒಂದು ಸಭೆಯನ್ನು ನಡೆಸಿರುವಂಥದ್ದು. ಇದೆಲ್ಲವೂ ನಮಗೆ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನಲ್ಲಿ ಈಗ ಭಿನ್ನಮತ ಇಲ್ಲ, ಎಲ್ಲರೂ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನಲ್ಲಿ ಈಗ ಭಿನ್ನಮತ ಇಲ್ಲ, ಎಲ್ಲರೂ ಯಾರಿಗೂ ಅವಕಾಶ ಸಿಕ್ಕಿದರೆ ಒಟ್ಟಾಗಿ ನಾವು ವಿರೋಧ ಹೋಗ್ತೇವೆ ಅಂತ ಹೇಳುವ, ಅಂದರೆ ಒಟ್ಟಾಗಿ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತೇಳಿ ವಿಚಾರ ಭಾಳ ಮುಖ್ಯ. ಆದರೆ ಒಂದು ಕಡೆ ನಮಗಲ್ಲಿ ಒಂದು ಗೊಂದಲ ಸಹ ಇತ್ತು. ಅಶೋಕ್ ಕುಮಾರ್ ರೈ ಅವರು ಮೊನ್ನೆ ತನಕ BJPಯಲ್ಲಿದ್ದವರು, ನೇರವಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಪಕ್ಷಕ್ಕೆ ಬರ್ತಾರೆ. ಬಂದ ಕೂಡಲೇ ಅವರಿಗೆ ಶಾಸಕ ಅವಕಾಶ ಕೊಡುವುದರ ಬಗ್ಗೆ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಗೊಂದಲ ಇದೆ. ಅಂದರೆ ಅದು ಸ್ವಾಭಾವಿಕವಾಗಿ ನಾವು ಇಷ್ಟು ವರ್ಷಗಳ ಸಂಘಟನೆ ಮತ್ತು ಪಕ್ಷದ ಮೇಲೆ ಪ್ರೀತಿ ಇಟ್ಟು ಗೌರವ ಇಟ್ಟು ಕೆಲಸ ಮಾಡಿದವರಿಗೆ ಅವಕಾಶ ಕೊಡದೆ ಒಬ್ಬ ನೇರವಾಗಿ ಬಂದವರಿಗೆ ಯಾವ ಉದ್ದೇಶದಲ್ಲಿ ಕೊಡ್ತಾರೆ ಅಂತೇಳಿ ನಮಗೆ ಅರ್ಥ ಆಗದಂಥದ್ದು ನಮಗೆ ಗೊಂದಲಗಳಿದೆ. ಹಾಗಾಗಿ ಅವರು ಬಂದವರು ಸಹ ಒಂದು 5 ವರ್ಷ ಈ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಅವರ ಯಾವುದೇ ಸಮಾಜ ಸೇವೆಗಳು ಯಾವುದೋ ನಮ್ಮ ಪಕ್ಷಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು
ಮುಂದೆ ಅವರಿಗೆ ಅವಕಾಶ ಕೇಳುವುದಕ್ಕೆ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೇರವಾಗಿ ಬಂದ ಕೂಡಲೇ ಅವರು ನನಗೆ MLA ಸ್ಥಾನನೇ ಕೊಡಬೇಕು ಅಂತ ಹೇಳಿದರೆ ಇದರ ಅರ್ಥ ಏನಾಗ್ತದೆ ಅಂತ ಹೇಳಿದರೆ, ನಮ್ಮೊಳಗಿನ ಈಗ ನಮ್ಮೆಲ್ಲ ಉಳಿದೆಲ್ಲ ಅಭ್ಯರ್ಥಿಗಳಿಗೂ ಇರುವ ವಿಚಾರಗಳಿದೆ, ನಾವೆಲ್ಲ ಮಾತಾಡುವಂಥದ್ದು ಇದೇ ವಿಚಾರ. ನೇರವಾಗಿ ಅವರು ಬಂದ ಕೂಡಲೇ MLA ಅಭ್ಯರ್ಥಿ ಅವರನ್ನೇ ಮಾಡಬೇಕು ಅಂತ ಹೇಳುವಾಗ ಉಳಿದವರಿಗೆ ನಾವು ಇಷ್ಟು ವರ್ಷ ಒಂದು ಪಕ್ಷ ಅಂತ ಹೇಳಿದರೆ ಒಂದು ಮನೆ ಇದ್ದಾಗೆ, ಒಂದು ಕುಟುಂಬದ ಹಿರಿತನದ ಮನೆ ಇದ್ದ, ಈ ಮನೆಯನ್ನು ನಾವೆಲ್ಲ ಸೇರಿ ಕಟ್ಟಿರ್ತೇವೆ. ನಮಗೆ ಬೇಕಾದ ಹಾಗೆ ಕಟ್ಟಿದ್ದಂಥ ಒಂದು ಮನೆಯಲ್ಲಿ ಒಬ್ಬರು ಹೊಸೊಬ್ಬರು ಬಂದವರೇ ಯಜಮಾನಿಕೆ ನಡೆಸುವ ರೀತಿಯಲ್ಲಿ ಶಾಸಕ ಸ್ಥಾನದ ಕೆಲಸ ಆಗ್ತದೆ. ಆಗ ಅದರ ಬಗ್ಗೆ ಗೊಂದಲ ನಮಗೆ ಇದೆ. ಆದರೆ ಯಾವುದಕ್ಕೂ ಈ ಬಗ್ಗೆ ನಾವು ಕಾರ್ಯಕರ್ತರು ಬೇರೆ ಬೇರೆ ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ಅಂದರೆ ಇದು ಸರಿಯಲ್ಲ. ಈಗ ಒಬ್ಬೊಬ್ಬರ ಅಭಿಮಾನಿಗಳು ಇರ್ಬೋದು, ನನಗೂ ಸಾವಿರಾರು ಅಭಿಮಾನಿಗಳು, ಹಿತೈಷಿಗಳು, ಬೆಂಬಲ ಮಾಡುವಂಥವರು, ನಿರಂತರ ಮಾರ್ಗದರ್ಶನ ಕೊಡುವವರು, ಸಲಹೆ ಕೊಡುವವರು ಇದ್ದಾರೆ. ಅವರು ಸಹ ನಮ್ಮ ಹತ್ರ ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾದರೆ ಪುತ್ತೂರಿನಲ್ಲಿ ಯಾವುದೇ ಕಾರಣಕ್ಕೂ BJPಗೆ ಈ ಬಾರಿ ಲಾಭ ಆಗೋದಿಲ್ಲ, ಕಾಂಗ್ರೆಸ್ಸಿಗೆ ಲಾಭ ಆಗ್ತದೆ, ಕಾಂಗ್ರೆಸ್ ಒಗ್ಗಟ್ಟಾಗಿ ಹೋಗ್ತದೆ. ಈ ಬಾರಿ BJPಯಲ್ಲೇ ಗೊಂದಲ ಇರುವಂಥದ್ದು. BJPಯಲ್ಲೇ ಈಗ ಅಣಬೆ ಪ್ರಕರಣ ಜೋರಾಗಿ ನಡೀತಾ ಇದೆ. ಹಾಗಾಗಿ ಅಂಥ ಅಣಬೆಯ ಪ್ರಕರಣಗಳು ಕಾಂಗ್ರೆಸ್ಸಲ್ಲಿ ಈ ಬಾರಿ ಇಲ್ಲ. ಅದು ಎಲ್ಲ BJPಗೆ ಇವತ್ತು ದೊಡ್ಡ ಮಟ್ಟದ ಭಿನ್ನಮತಗಳು BJPಯಲ್ಲಿ ನಾವೀಗ ಕಾಣ್ತಾ ಇದ್ದೇವೆ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಭಿನ್ನಮತದ ಇಲ್ಲದೆ ನಾವೆಲ್ಲ ಒಟ್ಟಿಗಾಗಿ ಪಕ್ಷದ ಗೆಲುವಿಗಾಗಿ ನಾವು ಖಂಡಿತ ಶ್ರಮಿಸ್ತೇವೆ. ಆದರೆ ನಮ್ಮೊಳಗಿನ ಒಂದು ಗೊಂದಲ ಇರುವಂಥದ್ದು ಇಷ್ಟೇ, ಹೊಸದಾಗಿ ಬಂದವರನ್ನು ಕೂಡಲೇ ನಾವು ಇಲ್ಲಿ ಟ್ರೀಟ್ ಮಾಡಬಾರ್ದು. ಅವರಿಗೊಂದು ಅವಧಿ ಕೆಲಸ ಮಾಡಲಿ ಅವರು, ಅದರ ನಂತರದ ಅವಧಿಯಲ್ಲಿ ಅವರಿಗೆ ಕೊಡುವುದಕ್ಕೆ ಪಕ್ಷ ತೀರ್ಮಾನ ಮಾಡುವಾಗ ಜನಾಭಿಪ್ರಾಯ ಅವರ ಪರವಾಗಿದ್ದಾಗ ಅವರನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳುವ ಮನವಿಯನ್ನು ನಾವು ನಮ್ಮ ನಾಯಕರುಗಳಿಗೆ, ನಮ್ಮ KPCCಗೆ ನಾವು ಮಾಡಿದ್ದೇವೆ. ಅಂಥ ಗತವೈಭವ ಮರುಕಳಿಸಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದರೆ ಕಾಂಗ್ರೆಸ್ ಇವತ್ತು ಅನಿವಾರ್ಯವಾಗಿದೆ ರಾಜ್ಯಕ್ಕೆ, ಕ್ಷೇತ್ರಕ್ಕೆ, ಎಲ್ಲ ಕಡೆ. ಹಾಗಾಗಿ ನಾವೆಲ್ಲರೂ ನಮ್ಮ ಸ್ವಾರ್ಥವನ್ನೆಲ್ಲ ಸ್ವಲ್ಪ ಬದಿಗಿರಿಸುವಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಗತವೈಭವ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲರಿಗೂ ಅವಕಾಶ ಆಗ್ತದೆ. ಅಲ್ಲಿ ಹೇಮರಾಜ್ ಶೆಟ್ಟಿ ಒಬ್ಬ ಮುಖ್ಯ, ಮತ್ತೊಬ್ಬ ಶಕುಂತಲಾ ಶೆಟ್ಟಿ ಒಬ್ಬರ ಮುಖ್ಯ, ಮತ್ತೊಬ್ಬರು ಅಂತ ಹೇಳುವ ಪ್ರಶ್ನೆ ಬರುವುದಿಲ್ಲ. ಅದು ನಮ್ಮ ಸ್ವಾರ್ಥ ಆಗ್ಬೋದು. ನಾವೆಲ್ಲರೂ ನಿಸ್ವಾರ್ಥವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳುವ ತೀರ್ಮಾನ ಮಾಡಿದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ವೇಳೆ ಯಾರಿಗೂ ಅಭ್ಯರ್ಥಿತನ ಸಿಕ್ಕಿದಾಗ ನಾವು ಕೆಲಸ ಮಾಡುವಂಥದ್ದು ಅನಿವಾರ್ಯವಾಗ್ತದೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ಸಿಗೆ ಈ ಬಾರಿ ಪುತ್ತೂರಿನಲ್ಲಿ ತುಂಬ ಅವಕಾಶಗಳಿದೆ. ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಪ್ರಯತ್ನಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಸಂಜೀವ ಮಠಂದೂರ್ ಅವರು ಅಭಿವೃದ್ಧಿ ಕಾರ್ಯಗಳು ಅವರ ಸರ್ಕಾರ ನಡೆಸಿಕೊಂಡು ಬಂದ ಪ್ರಕಾರದಲ್ಲಿ ಅವರ ಅಭಿವೃದ್ಧಿಯನ್ನು ಕೆಲವು ಕಡೆ ರಸ್ತೆಗೆಲ್ಲ ಮಾಡಿರ್ಬೋದು. ಒಟ್ಟಾರೆಯಾಗಿ ಅವರು ಅಭಿವೃದ್ಧಿಯ ಬಗ್ಗೆ ಅವರ ಬಗ್ಗೆ ಅಪಸ್ವರಗಳಿದೆ. ಮತ್ತು ನಾನು ಭಾಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಅವರ ಪಕ್ಷದೊಳಗೆ ಅವರ ವಿರುದ್ಧವಾಗಿ ಗೊಂದಲಗಳಿದೆ ಅಂತ ಹೇಳಿದರೆ, ಅವರ ವಿರುದ್ಧವಾಗಿ ಅನೇಕ ರಸ್ತೆಗಳು ಆಗಲಿಲ್ಲ ಮತ್ತು ಅವರು ಯಾರೋ ನಾಯಕತ್ವ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹೇಳುವಂಥದ್ದು ಅವರ ಪಕ್ಷದೊಳಗಿರುವ ಗೊಂದಲ. ನಮಗೆ ಅದು ಕಾಂಗ್ರೆಸ್ಸಿಗೆ ಸಂಬಂಧ ಇಲ್ಲ. ಹಾಗಿರುವಾಗ ಅವರನ್ನೇ ಅಲ್ಲಿ ನಾಯಕರಾಗಿ ಒಪ್ಪಿಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ನಮಗೆ ಅದು ಒಂದು ಒಳ್ಳೆಯ ವಾತಾವರಣ ಅಂತ ಹೇಳ್ಬೋದು. ಅಂದರೆ ಅವರ BJP ಅಭ್ಯರ್ಥಿಯೇ ಸರಿಯಿಲ್ಲ ಅಂತೇಳಿ ಅವರ ಪಕ್ಷದವರೇ ಇವತ್ತು ಗೊಂದಲ ಮಾಡ್ತಾ ಇರುವುದೇ ನಮಗೆ ಒಂದು ಪೂರಕವಾದ ಅಂಶ. ಹಾಗಾಗಿ ಸಂಜೀವ ಮಠಂದೂರ್ ಅವರು ಫೇಲ್ ಆಗಿದ್ದಾರೆ ಅಂತೇಳಿ ನಾನು ತಿಳ್ಬೋದು. ಭಾಳ ಮುಖ್ಯವಾಗಿ ಅಮಿತ್ ಶಾ ಅವರನ್ನು ಬರಮಾಡಿಸಿರುವಂಥದ್ದು ಒಂದು ರಾಜಕೀಯ ಡೊಂಬರಾಟ ಅಂತ ಹೇಳ್ಬೋದು. ಇಲ್ಲಿ ನಾವು ತಿಳ್ಕೊಂಡಾಗೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಅಮಿತ್ ಶಾ ಅವರನ್ನು ಪುತ್ತೂರಿಗೆ ಬರಮಾಡಲಿಕ್ಕೆ. ಈ ಒಂದು ಸಂದರ್ಭದಲ್ಲಿ ಈ 5 ಕೋಟಿ ರೂಪಾಯಿಗಳ ಖರ್ಚು ವೆಚ್ಚಗಳು ಪುತ್ತೂರಿನ ಜನತೆಗೆ ಅಥವಾ ಯಾರಿಗೂ ಈ ಜಿಲ್ಲೆಗೆ ಇದರಿಂದ ಒಂದು ನಯಾ ಪೈಸೆಯ ಪ್ರಯೋಜನ ಆಗಲಿಲ್ಲ ಅಂತ ಹೇಳುವಂಥದ್ದು 100ಕ್ಕೆ 100 ಸತ್ಯ. ಭಾಳ ಮುಖ್ಯವಾಗಿ ಇವತ್ತು ಕ್ಯಾಂಪ್ಕೋ ಸಂಸ್ಥೆ ಅವರನ್ನು ಅವರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರಮಾಡಿಸಿದೆ. ಆಗ ಈ ಜಿಲ್ಲೆಯ ಜನರು ಇವತ್ತು ಅಡಿಕೆ ಬೆಳೆಗಾರರು ಭಾಳ ಸಮಸ್ಯೆಯಲ್ಲಿದ್ದಾರೆ. ರಬ್ಬರ್ ಬೆಳೆಗಾರರು, ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು. ಅಂದರೆ ದರ ಕಂಪ್ಲೀಟ್ ಈಗ ದರ ನಿರಂತರ ಕಡಿಮೆ ಆಗ್ತಾ ಇದೆ. ಕ್ಯಾಂಪ್ಕೋ ಸಂಸ್ಥೆ ಇವತ್ತು ದಿನದಿಂದ 10 ರೂಪಾಯಿ ಅಂತ ಹೇಳಿದರೆ ಸುಮಾರು 50 ರೂಪಾಯಿಗಳಷ್ಟು ರೇಟು ಕಡಿಮೆ ಆಗ್ತಾ ಇದೆ ಅಡಿಕೆಗೆ.
ಅಂದರೆ 400 ರೂಪಾಯಿ ಇದ್ದ ಅಡಿಕೆ 350ಕ್ಕೆ ಮೊನ್ನೆ ಹೊಸ ಅಡಿಕೆ ಮಾರಾಟ ಆಗಿದೆ. 500 ರೂಪಾಯಿ ಇದ್ದ ಹಳೆ ಅಡಿಕೆ 450ಕ್ಕೆ ಮಾರಾಟ ಆಗಿದೆ. ಡಬಲ್ ಚೋಲ್ ಇದ್ದದ್ದು 550 ಇದ್ದದ್ದು 515 ತನಕ ಮಾರಾಟ ಆಗುವ ಸಂದರ್ಭದಲ್ಲಿ ಅದೇ ರೀತಿ ಆಮದು ತುಂಬ ಆಮದು ಆಗ್ತಾ ಇದೆ. ಭೂತಾನ್ ಇಂಥ ಬೇರೆ ಬೇರೆ ದೇಶಗಳಿಂದ ಆಮದು ಆಗ್ತಾ ಇದೆ. ಕೇಂದ್ರ ಸರ್ಕಾರ ಅದರ ತೆರಿಗೆಯಿಂದ ವಿಮುಕ್ತಗೊಳಿಸಿದೆ. ಈ ಎಲ್ಲ ವಿಚಾರಗಳು ಮತ್ತು ಅಡಿಕೆ ಬೆಳೆಗಾರರಿಗೆ ಅಡಿಕೆ ಹಳದಿ ರೋಗ ಮತ್ತಿತರ ಸಮಸ್ಯೆಗಳ ಬಗ್ಗೆ ಕೇಂದ್ರದ ಗೃಹ ಸಚಿವರು ಪುತ್ತೂರಿಗೆ ಬಂದು ಅದಕ್ಕೊಂದು ಉತ್ತರ ಕೊಡ್ಬೋದು, ಒಂದು ಧೈರ್ಯ ಕೊಡ್ಬೋದು, ಅಡಿಕೆಗೆ ಒಂದು ಒಳ್ಳೆಯ ಮಾರುಕಟ್ಟೆ ಆಗ್ಬೋದು ಅಂತೇಳಿ ಅವರು ಹೇಳಿದರೆ, ಆದರೆ ಅವರು ಬಂದು ಹೇಳಿದ ಮಾತೇ ಬೇರೆ. ಒಂದು ಕಡೆ ಕಾಂಗ್ರೆಸ್ ಮತ್ತು JDS ಅನ್ನು ಅವರದ್ದೇ ಆದ ದಾಟಿಯಲ್ಲಿ ದೂಷಣೆ ಮಾಡಲಿಕ್ಕೆ ಉಪಯೋಗ ಮಾಡಿದ್ರು ಹೊರತು ಅಡಿಕೆ ಬೆಳೆಗಾರರ ಬಗ್ಗೆ ಭಾಳ ತಾತ್ಸಾರವಾಗಿ ಮಾತಾಡುವಂಥದ್ದು. ನೀವೆಲ್ಲ ಅಡಿಕೆ ಇಲ್ಲಿ ಬೆಳೀತಾ ಇದ್ದೀರಾ, ನಾವೆಲ್ಲ ಗುಜರಾತಿನವರು ತಿಂದು ಉಗಿತಾ ಇದ್ದೇವೆ ಅಂತ ಹೇಳುವ ಮಾತನ್ನು ತಾತ್ಸಾರ ರೀತಿಯಲ್ಲಿ ಹೇಳಿದರು. ನಾವಿದ್ದೇವೆ, ಒಂದು ಶಕ್ತಿ ಕೊಡುವಂಥದ್ದು, ಅಡಿಕೆಗೆ ಉತ್ತಮ ಮಾರುಕಟ್ಟೆಯನ್ನು ನಾವು ಒದಗಿಸಿಕೊಡ್ತೇವೆ, ನಮ್ಮ ಸರ್ಕಾರ ಇದೆ ನಿಮ್ಮ ಜೊತೆಗೆ, ನಿಮ್ಮೆಲ್ಲ ಸಂಕಷ್ಟಕ್ಕೆ ನಾವಿದ್ದೇವೆ ಅಂಥೇಳಿ ಕ್ಯಾಂಪ್ಕೋ ಸಂಸ್ಥೆಯವರು ಅವರನ್ನು ಅದಕ್ಕೆ ಬರಮಾಡಿಸಿದ್ರು ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಅನಿಸಿಕೆ ಇತ್ತು, ಅಮಿತ್ ಶಾ ಅವರು ಬರುವಾಗ ಅಡಿಕೆಗೆ ಒಂದು 10-20 ರೂಪಾಯಿ ಜಾಸ್ತಿ ಮಾಡಬೇಕಿತ್ತು ಮಾಮೂಲು ರೇಟಿಂದ. ಇದು 10-50 ರೂಪಾಯಿ ಕಡಿಮೆ ಆಯಿತು. ಅದರ ಮೇಲೆ ಒಂದೇ ಒಂದು ಶಬ್ದವನ್ನು ಅವರು ಹೇಳಲಿಲ್ಲ. ಈ ಎಲ್ಲ ಸಮಸ್ಯೆಗೆ, ಅಡಿಕೆ ಬೆಳೆಗಾರರ ಈ ಎಲ್ಲ ಸಮಸ್ಯೆಗೆ ಒಂದೇ ಒಂದು ಪರಿಹಾರವನ್ನು ಅವರು ಹೇಳಲಿಲ್ಲ. ಹಾಗಾಗಿ ಅಮಿತ್ ಶಾ ಅವರ ಭೇಟಿ ಒಂದು ರಾಜಕೀಯ ಡೊಂಬರಾಟ ಆಯ್ತೇ ಹೊರತು ಅದು ರೈತರಿಗಾಗಲಿ ಈ ಜಿಲ್ಲೆಯ ಜನರಿಗಾಗಲಿ ಯಾವುದೇ ನಯಾ ಪೈಸೆಯ ಪ್ರಯೋಜನ ಆಗಲಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತದಾರರು ಅತ್ಯಂತ ಸೂಕ್ಷ್ಮವಾಗಿ ಕಳೆದ ಡಬಲ್ ಇಂಜಿನ್ ಸರ್ಕಾರವನ್ನು ಗಮನಿಸಬೇಕು. ನಾವು ಇವತ್ತು ಈ ಜಿಲ್ಲೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಒಂದು ವಿಶೇಷವಾದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದೆ ರಾಜ್ಯಕ್ಕೆ ಸಂಬಂಧಪಟ್ಟು. ಒಂದು ಕಡೆ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರು 200 ಯೂನಿಟ್ಗಳ ವಿದ್ಯುತ್ತನ್ನು ಉಚಿತವಾಗಿ ಎಲ್ಲ ಮನೆಗೆ ಕೊಡುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಇಡೀ ರಾಜ್ಯದಾದ್ಯಂತ. ಅದೇ ರೀತಿ ಪ್ರತಿ ಮನೆಯ ಗೃಹಿಣಿಯರು ಯಾರು ಯಜಮಾನಿಕೆ ಮಾಡ್ತಾ ಇದ್ದಾರೆ, ಮನೆಯ ಗೃಹಿಣಿಯರು, ಅವರಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿಗಳನ್ನು ಗೌರವಧನದ ರೀತಿಯಲ್ಲಿ ಸರ್ಕಾರ ಕೊಡ್ತದೆ ಅಂತ ಹೇಳುವ ಭರವಸೆಯನ್ನು ನೀಡಿದೆ. ಇದು ಎರಡು ಪ್ರಮುಖವಾದ ವಿಚಾರಗಳು. ಅದಲ್ಲದೆ ರೈತರ ಬಗ್ಗೆ ಈಗಾಗಲೇ ನಿಬಡ್ಡಿಯಿಂದ ಕೊಡ್ತಾ ಇರುವಂಥ 3 ಲಕ್ಷವನ್ನು 5 ಲಕ್ಷಕ್ಕೆ ಏರಿಸುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ರೈತರಿಗೆ ಬೇರೆ ಬೇರೆ ಸುಮಾರು 20 ಲಕ್ಷದ ತನಕ 3% ಬಡ್ಡಿಗೆ ಹಣ ಕೊಡುವಂಥ ವ್ಯವಸಾಯ ಸಹಕಾರಿ ಸಂಘಗಳ ಮೂಲಕ ಕೊಡುವ ನಿರ್ಧಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ 10 ಅಂಶಗಳ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. 10 ಅಂಶಗಳಲ್ಲಿ ಕರಾವಳಿ ಪ್ರದೇಶಕ್ಕೆ, ಕರಾವಳಿಯ ಜಿಲ್ಲೆಯ ಪ್ರಮುಖವಾಗಿ ಮಂಗಳೂರು, ಉಡುಪಿ, ಕಾರವಾರ ಈ ಭಾಗಕ್ಕೆ ವಿಶೇಷವಾಗಿ ಕರಾವಳಿ ಪ್ರದೇಶದ ಅಭಿವೃದ್ಧಿಗೋಸ್ಕರ ಪ್ರಥಮ ವರ್ಷದಲ್ಲಿ 2,500 ರೂಪಾಯಿಗಳ ವಿಶೇಷ ಯೋಜನೆಯನ್ನು ಜಾರಿ ಮಾಡುವಂಥ ತೀರ್ಮಾನವನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಬಂದರೆ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಬಂದರೆ ಅದು ಜಾರಿ ಆಗ್ತದೆ ಅಂತೇಳಿ. ಅಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಹಿತದೃಷ್ಟಿಯಲ್ಲಿ ಅದಕ್ಕಾಗಿ ವಿಶೇಷವಾದ ಒಂದು ಆಯೋಗವನ್ನು, ಅಂದರೆ ಅದರ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ವರ್ಷಕ್ಕೆ 250 ರೂಪಾಯಿ ಕೋಟಿಗಳನ್ನು ಕೊಡುವಂಥದ್ದು, 5 ವರ್ಷಗಳ ಕಾಲ 1,250 ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬಂಟ ಸಮುದಾಯಕ್ಕೂ ಬಂಟ ಅಭಿವೃದ್ಧಿ ಮಂಡಳಿಯನ್ನು ಮಾಡ್ತೇವೆ, ನಿಗಮವನ್ನು ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲೂ ಸಹ ವರ್ಷಕ್ಕೆ 250ರಾಗೆ 5 ವರ್ಷಗಳಿಗೆ 1,250 ಕೋಟಿ ರೂಪಾಯಿಗಳು, ಮತ್ತು ಮೀನುಗಾರರಿಗೆ ಮತ್ತು ರೈತರಿಗೆ ಮತ್ತು ಹಳದಿ ರೋಗಕ್ಕಾಗಿ ಸುಮಾರು 50 ಕೋಟಿ ರೂಪಾಯಿಗಳ ವಿಶೇಷವಾದ ಪ್ಯಾಕೇಜನ್ನು ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ನಮ್ಮ ಪಕ್ಷ ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಇದೆಲ್ಲವನ್ನು ನಾವು ನೋಡ್ತಾ ಇದ್ದಾಗ ನಾವು ಇವತ್ತು ನಮ್ಮ ಬೂತ್ ಅಧ್ಯಕ್ಷರ ಒಂದು ಸಭೆಯಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೇವೆ. ಆ ಪಟ್ಟಿಯಲ್ಲಿ ವಿಶೇಷವಾಗಿ ದರಗಳು, ಅಂದರೆ ಇಂದಿನ ಸರ್ಕಾರ ಮತ್ತು ಈ ಸರ್ಕಾರಕ್ಕೆ ಇರುವಂಥ ದರಗಳ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ.
ಹಿಂದೆ ಎಲ್ಲ ಬಿ ಜೆ ಪಿಗರು ಮಾಡ್ತಾ ಇದ್ರು ಭಾಳ ದೊಡ್ಡದಾಗಿ. ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. 2014ರಲ್ಲಿ 1 ಲೀಟರ್ ಪೆಟ್ರೋಲಿಗೆ 60ರಿಂದ 65 ರೂಪಾಯಿ ಇತ್ತು. ಆದರೆ ಈಗ ಬಿ ಜೆ ಪಿ ಸರ್ಕಾರದಲ್ಲಿ 105 ರೂಪಾಯಿ ಪೆಟ್ರೋಲಿಗಿದೆ ಅಂತ ಹೇಳುವಂಥ ಒಂದು ಪಟ್ಟಿಯನ್ನು ನಾವು ಎಲ್ಲ ಮನೆಗೆ ಮುಟ್ಟಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. 1 ಲೀಟರ್ ಡೀಸೆಲಿಗೆ ನಮ್ಮ ಸರ್ಕಾರ ಇರುವಾಗ 50ರಿಂದ 55 ರೂಪಾಯಿ ಇತ್ತು. ಅದು ಈಗ 85ರಿಂದ 90 ರೂಪಾಯಿ ತನಕ 1 ಲೀಟರ್ ಡೀಸೆಲ್. ಇದನ್ನು ಜನ 5 ವರ್ಷ 10 ವರ್ಷದಲ್ಲಿ ಆದ ಬದಲಾವಣೆಯನ್ನು ಜನ ತಿಳ್ಕೊಳ್ಬೇಕು, ಯಾವುದು ಒಳ್ಳೆಯದು ಅಂತೇಳಿ. ಇವರು ಭಾಳ ಹೇಳ್ತಾ ಇದ್ದರು, ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಅಡಿಗೆ ಅನಿಲ ಭಾಳ ಪ್ರಮುಖವಾದ ಜನರ ಸಮಸ್ಯೆ ಇರುವಂಥದ್ದು 414 ರೂಪಾಯಿ ಇತ್ತು. 414 ರೂಪಾಯಿ 2014ರಲ್ಲಿತ್ತು. ಅದು ಈಗ 1080 ರೂಪಾಯಿ ಆಗಿದೆ. 3 ಪಟ್ಟು ಹೆಚ್ಚಾಗಿದೆ. ಇದನ್ನು ನಾನು ಇವತ್ತು ಜನ ಭಾಳ ತಿಳ್ಕೊಳ್ಳುವ ರೀತಿಯಲ್ಲಿ ಪ್ರತಿ ಮನೆಗೆ ಇದನ್ನು ನಾವು ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಪಟ್ಟಿಯನ್ನು ಉದ್ದಿನ ಬೇಳೆ 1 kgಗೆ 70 ಇದ್ದದ್ದು 120 ಆಗಿದೆ. ಎಲ್ಲ ದರಗಳು, ಅದು ಯಾವುದು ವಿಶೇಷವಾಗಿ ಕೊಬ್ಬರಿ ಎಣ್ಣೆ 80 ರೂಪಾಯಿ ಇದ್ದದ್ದು 100 ಡಬಲ್ ಆಗಿದೆ, 160 ಆಗಿದೆ. ಸೂರ್ಯಕಾಂತಿ ಎಣ್ಣೆ 70 ಇದ್ದದ್ದು 155 ಆಗಿದೆ. ಉಪ್ಪು, ನಾನು ಬೇರೆ ಎಲ್ಲ ಹೇಳ್ತಾ ಇಲ್ಲ, ಉಪ್ಪು 5 ರೂಪಾಯಿ ಇತ್ತು, ಈಗ 15 ರೂಪಾಯಿ ಆಗಿದೆ. ಅಂದರೆ ಎಲ್ಲ ದರಗಳು, ಸಿಮೆಂಟಿಗೆ 200 230 ಇದ್ದದ್ದು 360ರಿಂದ 400 ಆಗಿದೆ. ಕಬ್ಬಿಣಕ್ಕೆ 32 60 ಇದ್ದದ್ದು 62ರಿಂದ 70. ವಿಪರೀತವಾದ ದರಗಳ ಏರಿಕೆಯಾಗಿದೆ ಮಾರುಕಟ್ಟೆಯಲ್ಲಿ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಇವರು ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಅದು ಕಾಂಗ್ರೆಸ್ ಇದನ್ನು ನಾವು ಮನೆಗೆ ಇವತ್ತು ನಾವು ನಮ್ಮ ಟ್ರೈನಿಂಗಲ್ಲಿ ಸಹ ಇದನ್ನು ಹೇಳಿದ್ದಾರೆ. ಮೊದಲಾಗಿ ನಮ್ಮ ಮನೆಯವರಿಗೆ ಇದನ್ನು ತಿಳಿಸಬೇಕು ಅಂತೇಳಿ, ಅಂದರೆ ಈ ರೀತಿ ಉಂಟು ಅಂತೇಳಿ ಗೃಹಿಣಿಯರಿಗೆ ತಿಳಿಸಬೇಕು. ಗಂಡ ಬಂದವನು ಹೆಂಡತಿಗೆ ಹೇಳಬೇಕು, ಈ ರೀತಿ ಉಂಟು ನೋಡು, ಈ ರೇಟಲ್ಲ, ಅವತ್ತು ಹೀಗೆ ಇತ್ತು, ಇವತ್ತು ಹೀಗಿದೆ ಅಂತೇಳಿ. ಇಂಥ ಪ್ಯಾಂಪ್ಲೆಟನ್ನು ನಾವು ಮತದಾರರ ಮನೆಗೆ ಹೋಗಿ ಮುಟ್ಟಿಸಿದಾಗ ಇದು ಬಹಳ ಪ್ರಭಾವ ಬಿದ್ದು ಜನ ಇದರ ವಿರುದ್ಧ ಖಂಡಿತವಾಗಿ ಎದ್ದೇಳ್ತಾರೆ. ಬಿ ಜೆ ಪಿಯ ಮೇಲೆ ಭರವಸೆಯನ್ನು ಕಳ್ಕೊಳ್ತಾರೆ. ರಸಗೊಬ್ಬರಗಳ ದರ ಭಾಳ ಪ್ರಾಮುಖ್ಯವಾದ ವಿಚಾರ, ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. DAPಗೆ 480 ಇದ್ದದ್ದು 1470 ರೂಪಾಯಿ. ಇದು ಸುಳ್ಳಲ್ಲ. ಅದಲ್ಲದೆ ನಾವು ಇದನ್ನು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇದೇ ಒಂದೇ ನಮ್ಮ ಪ್ಯಾಂಪ್ಲೆಟಲ್ಲಿ ಸುಳ್ಳಿಲ್ಲ, ಸತ್ಯ, ಈಗ ನಿಜವಾದ ವಿಚಾರ. ಅದೇ ರೀತಿ ಪೊಟ್ಯಾಷಿಗೆ 850 ಇದ್ದದ್ದು 1700, ಡಬಲ್, ಕರೆಕ್ಟ್ ಡಬಲ್. ಇವರು ಏನು ಯಡಿಯೂರಪ್ಪನವರು ರೈತರ ಶಾಲೆ ಹಾಕಿ ರೈತರ ಸರ್ಕಾರ, ನಾನು ರೈತ ಪರ ಅಂತ ಹೇಳುವವರು, ಇವರು ಮಾಡ್ತಾ ಇರುವಂಥದ್ದು ಇದು. ಅದಲ್ಲದೆ ಸುಫಲ 330 ರೂಪಾಯಿ ಇತ್ತು, 1700 ರೂಪಾಯಿ, 5 ಪಟ್ಟು ಹೆಚ್ಚು. ಇದಕ್ಕೆ ಏನು ಉತ್ತರ ಬಿ ಜೆ ಪಿಯವರು ಕೊಡ್ತಾರೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ. ಈಗ ಬೇರೆ ಯಾವುದೇ ವಿಚಾರಗಳನ್ನು ಹೇಳುವಾಗ ಅವರು ಬೇರೆ ರೀತಿಯಲ್ಲಿ ಹೇಳ್ಬೋದು. ಮೈತುತ್ತು ನಮಗೆ ಭಾಳ ಬೇಕಾದ್ದು ಈ ಜಿಲ್ಲೆಗೆ 120 ರೂಪಾಯಿ ಇತ್ತು, 320 ರೂಪಾಯಿ ಆಗಿದೆ, 3 ಪಟ್ಟು ಹೆಚ್ಚಾಗಿದೆ. ಇದೆಲ್ಲವನ್ನು ನಾವು ಈ ವಿದ್ಯುತ್ ಈಗ ನಾವು ಉಚಿತ ಕೊಡ್ತೇವೆ ಅಂತ ಹೇಳಿದ್ದೇವೆ. ಆಗ ಇದ್ದದ್ದು 3-3.5 ರೂಪಾಯಿ ಇದ್ದದ್ದು ಒಂದು ಯೂನಿಟಿಗೆ, ಈಗ 8ರಿಂದ 10 ರೂಪಾಯಿ ಯೂನಿಟಿಗಿದೆ. ಈ ಎಲ್ಲ ವಿಚಾರಗಳನ್ನು ನಾವು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದು ಜನ ಅದನ್ನು ತಿಳ್ಕೊಂಡು ಇದನ್ನು ವಿಮರ್ಶೆ ಮಾಡಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ನೋಡಬೇಕು. ಮತ್ತು ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಪ್ರತಿ ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ತಿಂಗಳಿಗೆ 10 kg ಅಕ್ಕಿ ಕೊಡ್ತೇವೆ ಅಂತೇಳಿ. ಅವರೇ ಅವತ್ತು 7 kg ಕೊಡುವಂಥ ತೀರ್ಮಾನ ಮಾಡಿದರು. ಈಗ ಪುನಃ ಈ ಬಾರಿ ಹೇಳಿದ್ದಾರೆ 10 kg ಕೊಡ್ತೇವೆ ಅಂತೇಳಿ. ಒಂದು ಮನೆಯಲ್ಲಿ ಒಂದು ವೇಳೆ 10 ಜನ ಇದ್ದರೆ ಒಂದು ತಿಂಗಳಿಗೆ 1 ಕ್ವಿಂಟಾಲ್ ಅಕ್ಕಿಯನ್ನು ಕೊಡುವಂಥ ಒಂದು ಯೋಜನೆ ನಮ್ಮ ಸರ್ಕಾರ ಬಂದರೆ ಖಂಡಿತ. ಮತ್ತು ಕಾಂಗ್ರೆಸ್ ಹೇಳಿದ ಭರವಸೆಯನ್ನು ಯಾವಾಗಲೂ ಬಿಡೋದಿಲ್ಲ, ಅದು ಖಂಡಿತವಾಗಿ ಅವರು ಜಾರಿ ಮಾಡ್ತಾರೆ. ಹಾಗಾಗಿ ಇದೇ ನಾವು ಜನರಿಗೆ ಕೊಡುವಂಥ ಭರವಸೆ.